ಎಲ್ಲ ವೀಕ್ಷಕರಿಗೂ ತುಳು ವರ್ಲ್ಡ್ ಚಾನೆಲ್ನ ವಿಶೇಷವಾದಂತಹ ಅನಾವರಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ರವಿ ನಾಯ್ಕಾಪು. ವೀಕ್ಷಕರೇ, ಪ್ರಚಾರದ ಪ್ರದರ್ಶನಕ್ಕೆ ಮುಂದಾಗದ ಅಪ್ರತಿಮ ಸಾಧಕರ, ನಿಸ್ವಾರ್ಥ ಸೇವಕರ ಸಾಧನೆಯ ಹೆಜ್ಜೆ ಗುರುತುಗಳಿಗೆ ಕನ್ನಡಿಯಾಗುವಂತಹ ವಿಶೇಷ ಕಾರ್ಯಕ್ರಮವೇ ಅನಾವರಣ. ತುಳು ವರ್ಲ್ಡ್ ಚಾನೆಲ್ನಲ್ಲಿ ಇಂದಿನಿಂದ ಪ್ರತಿ ವಾರ ಪ್ರಸಾರವಾಗುವಂತಹ ಅನಾವರಣ ಅಭಿಯಾನದ ಪ್ರಥಮ ಸಂಚಿಕೆ ಇದು. ಯಾರ ಬದುಕಿನ ಅನಾವರಣ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂಬ ಗೊಂದಲವಂತೂ ನಮಗೆ ಇರಲಿಲ್ಲ. ಯಾಕಂದ್ರೆ ನಮ್ಮ ಬಳಗದ ಎಲ್ಲ ಮನಸ್ಸುಗಳಲ್ಲೂ ಅರಳಿ ನಿಂತದ್ದು ಆ ಒಂದು ಹೆಸರು ಮಾತ್ರ. ಆ ದಾನ ಋಷಿಯ ಹೆಜ್ಜೆ ಗುರುತಿಗಳನ್ನು ಸಂತೋಷ ಹಾಗೂ ಅಭಿಮಾನದಿಂದಲೇ ಅನಾವರಣಗೊಳಿಸಿ ಈ ಅಭಿಯಾನಕ್ಕೆ ಶುಭ ಚಾಲನೆ ನೀಡುತ್ತಿದ್ದೇವೆ. ಬನ್ನಿ ವೀಕ್ಷಿಸಿ. ಇವರು ದಾನ ಋಷಿ, ಪರಮಾತ್ಮ ಸ್ವರೂಪ, ಕಲಿಯುಗದ ದೇವಮಾನವೆಂದರೂ ತಪ್ಪಾಗಲಾರದು. ನಾವೆಲ್ಲರೂ ಒಂದು ಮನೆಗಾಗಿ ಇಡೀ ಬದುಕು ಸಮರ್ಪಿಸುವಾಗ 300ಕ್ಕೂ ಅಧಿಕ ಮನೆಗಳನ್ನು ಇತರರಿಗಾಗಿ ನಿರ್ಮಿಸಿ ಮಾನವೀಯತೆ, ದಕ್ಷತೆ, ನಾಯಕತ್ವ ಗುಣ ಪ್ರದರ್ಶಿಸಿದ ಮೌನ ಕ್ರಾಂತಿಯ ಹರಿಕಾರ ಇವರು. 200ರಷ್ಟು ನಿರ್ಗತಿಕ ಯುವತಿಯರಿಗೆ ಹೊಲಿಗೆ ಯಂತ್ರವನ್ನಿತ್ತು, ಯುವಕರಿಗೆ ಆಟೋ ರಿಕ್ಷಾ ಕೊಡಿಸಿ ಅವರ ಬದುಕಿಗೊಂದು ದಾರಿ ಕರುಣಿಸಿದ್ದಾರೆ. ಪ್ರತಿಭೆ ಇದ್ದು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಕಲಿಕೆ ಸಾಧ್ಯವಾಗದ ನೂರಾರು ಮಂದಿ ವಿದ್ಯಾರ್ಥಿಗಳಿಗೆ ನೆರವಿನ ಹಸ್ತಚಾಚಿ ಮರಳಿ ಶಾಲೆಯನ್ನೇರಿಸಿದ್ದಾರೆ. ನೀರಿಗಾಗಿ ಪರದಾಡುತ್ತಿದ್ದ ಅನೇಕ ಕುಟುಂಬಗಳ ಮನೆ ಅಂಗಳಕ್ಕೆ ನಲ್ಲಿ ನೀರಿನ ಸಿಂಚನಗೈದಿದ್ದಾರೆ. ನಾಡಿನ ಬಡಮಂದಿ ಸೂಕ್ತ ಚಿಕಿತ್ಸೆ ದೊರಕದ ಬಳಲುತ್ತಿರುವುದನ್ನರಿತು ನುರಿತ ವೈದ್ಯರನ್ನು ಕರೆಸಿ ಗುಣಮಟ್ಟದ ಔಷಧಿ ತರಿಸಿ ಪ್ರತಿ ವಾರ ಉಚಿತ ವೈದ್ಯಕೀಯ ಶಿಬಿರ ಸಂಘಟಿಸುತ್ತಿದ್ದಾರೆ. ಮದುವೆ ಎನ್ನುವುದು ನುಂಗಲಾರದ ತುತ್ತಾಗಿರುವ ಬಡಪಾಯಿ ಮಂದಿಯನ್ನು ಗುರುತಿಸಿ ಸಾಮೂಹಿಕ ವಿವಾಹ ಮೂಲಕ ಅವರು ನವ ಜೀವನಕ್ಕೆ ಕಾಲಿಡುವಂತೆ ಮಾಡಿದ್ದಾರೆ. ಹೌದು, ಈ ವ್ಯಕ್ತಿ ಯಾರೆಂದು ಗುರುತಿಸಲು ಇಷ್ಟೆಲ್ಲ ಪೀಠಿಕೆಯ ಅಗತ್ಯವೇ ಇಲ್ಲ. ಬಡವರಿಗೆ ಮನೆ ಕೊಡುವ ಸ್ವಾಮಿ, ಸಾಕ್ಷಾತ್ ಸಾಯಿರಾಮ್ ಭಟ್ ಅಥವಾ ಸಾಯಿರಾಮ್ ಗೋಪಾಲಕೃಷ್ಣ ಭಟ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಗೆಗೆ. ಅಮೃತದ ಸವಿದೆ ನಾಲಗೆಗೆ.
ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕೇರಳದ ಕಾಸರಗೋಡು ಜಿಲ್ಲೆ ಕಿಳಿಂಗಾರು ಎಂಬ ಗುಡ್ಡ ಬೆಟ್ಟದ ಹೊದಿಕೆಯೊಳಗಿನ ಪ್ರಶಾಂತ ಸುಂದರ ಪ್ರದೇಶ ಈ ದೇವದೂತನ ಪುಣ್ಯತಾಣ. ಕಷ್ಟವರಹಿ ಬರುವ ಮಂದಿ, ನೈಜ ಕಷ್ಟ ಅವರದ್ದಾಗಿದ್ದಲ್ಲಿ ಸ್ಪಂದನೆ ನಿಶ್ಚಿತ. 81ರ ಹರೆಯದ ಸಾಯಿರಾಮ್ ಭಟ್ ಅಶರಣರತ್ತ ಇನ್ನು ದಾನಗಂಗೆಯನ್ನು ಹರಿಸುತ್ತಲೇ ಇದ್ದಾರೆ, ಯಾವುದೇ ಪ್ರಚಾರದ ಪ್ರದರ್ಶನವಿಲ್ಲದೆ. ಇಷ್ಟಕ್ಕೂ ಅವರು ಕೋಟಿಗಳ ಒಡೆಯನೆಂದು ತಿಳಿದುಕೊಂಡಿದ್ದೀರಾ? ಹೌದು, ಕೋಟಿಗಳ ಒಡೆಯನೇ ಹೌದು, ಆದರೆ ಸಂಪತ್ತಿನಿಂದಲ್ಲ, ಮಾನವೀಯತೆಯಿಂದಷ್ಟೇ. 6 ತಲೆಮಾರಿಗೆ ಬೇಕಾಗುವಷ್ಟು ಆಸ್ತಿ ಅವರಲ್ಲಿಲ್ಲ. ಐಷಾರಾಮಿ ಬಂಗಲೆ, ಕಾರುಗಳಿಲ್ಲ. ಕೇವಲ ಕೃಷಿಕ, ಅಗತ್ಯಕ್ಕೆ ತೆಂಗು ಅಡಿಕೆಯುಳ್ಳ ಜಮೀನು, ದೈವತ್ವವಾಗಿ ಸಿದ್ಧಿಸಿದ ಮಂತ್ರವಿದ್ಯೆ, ಜ್ಯೋತಿಷ್ಯದ ಅರಿವು, ಹಾಗೆ ದೊರಕುವ ಪುಟ್ಟ ಆದಾಯದ ಬಹುದೊಡ್ಡ ಭಾಗ, ಉನ್ನತ ಉದ್ಯೋಗದಲ್ಲಿರುವ ಮೊಮ್ಮಕ್ಕಳ ಸಂಪಾದನೆಯ ಚಿಕ್ಕದಲ್ಲದ ಪಾಲು, ಇವನ್ನು ಒಟ್ಟುಗೂಡಿಸಿ ನಿಯಮಿತವಾಗಿ ಸಮಾಜಕ್ಕೆ ಎರೆಯುತ್ತಾರೆ. ಬದುಕಿನ ಆಡಂಬರಗಳಿಂದ ಅಲ್ಪ ದೂರ ಉಳಿದಾಗ ಉಳಿಕೆಯಾಗುವುದರಿಂದ ದೀನರ ಕಣ್ಣೀರೊರೆಸಲು ಸಾಧ್ಯವೆಂಬ ಈ ಸಾಯಿ ಭಕ್ತನ ಥಿಯರಿ ನಮ್ಮಂಥವರಿಗೂ ಪಾಠವಲ್ಲವೇ? ಬಂಧುಗಳೇ, ನಮ್ಮ ನಿತ್ಯ ಪ್ರಯಾಣ ಐಷಾರಾಮಿ ಕಾರಿನಲ್ಲಾಗಿರಬಹುದು, ಬಂಗಲೆಯ ಪ್ರತಿಷ್ಠೆಗೆ ತಕ್ಕುದಾದ ಬ್ರ್ಯಾಂಡೆಡ್ ಬಟ್ಟೆ ಬರೆ ಧರಿಸುತ್ತಿರಬಹುದು, ಆದರೆ ಕನಿಷ್ಠ ದರದ ಬಿಳಿ ಅಂಗಿ, ಕಡ್ಡಾಯವಾಗಿ 4 ಮೊಳದ ಬಿಳಿ ಪಂಚೆ ಅವರ ವೇಷ, ಎಕ್ಕಡವಿಲ್ಲದ ಬರಿಕಾಲ ನಡಿಗೆ, ಪ್ರಯಾಣಕ್ಕೆ ಬಾಡಿಗೆಯ ಆಟೋ ರಿಕ್ಷಾ, ಹಳೆಯ ಎವರಡಿ ಟಾರ್ಚ್ ಲೈಟ್ ಆ ಸರಳತೆಗೆ ಸಾಕ್ಷಿ. ಮನೆಯು ಪ್ರತಿಷ್ಠೆ ಪ್ರದರ್ಶನದ ಪ್ರತೀಕವೆಂದೇ ಭಾವಿಸಿರುವ ನಮ್ಮಂಥವರಿಗೆ ಮನೆ ಅಲಂಕಾರವಲ್ಲ ಅನಿವಾರ್ಯ ಎನ್ನುವ ಆ ದೊಡ್ಡ ಮನುಷ್ಯನ ಮಾತು ಸಮಾಜ ಬೋಧನೆಯೇ ಅಲ್ಲವೇ? ಮನೆಗಳ ಆ ಸುಲ್ತಾನನದ್ದು ಸಾಮಾನ್ಯ ತಾರಸಿ ಮನೆ. ಸಾಲಂಕೃತ ಮೆತ್ತನೆ ಸುಖಾಸನಗಳ ಎಸಿಗಳ ಬದಲು ಮರದ ಕುರ್ಚಿಗಳು, ಹಾಳೆಯ ಬೀಸಣಿಕೆಗಳೇ ಆ ಮನೆಯ ಅಲಂಕಾರ. ಆಧ್ಯಾತ್ಮಿಕತೆಯ ಪಾವಿತ್ರ್ಯ ಸಾರುವ ಪುಣ್ಯತಾಣ ಕಾಶಿ. ಸಪತ್ನೀಕನಾಗಿ ಕಾಶಿ ಯಾತ್ರೆ ಕೈಗೊಳ್ಳಬೇಕೆಂಬ ಜೀವನ ಅಭಿಲಾಷೆಗಾಗಿ 20 ವರ್ಷಗಳಿಂದಲೂ ಕೂಡಿಟ್ಟಿದ್ದ ಹಣವನ್ನು ಬಳಸಿ 1995ರಲ್ಲಿ ಕುಂಟಿಯಾನನೆಂಬ ದಟ್ಟ ದರಿದ್ರನಿಗೆ ಮನೆ ನಿರ್ಮಿಸಿ ನೀಡಿದ ಸ್ವಾಮಿ ಅಲ್ಲಿಂದ ತನ್ನ ಮಾನವೀಯ ಸೇವೆಯ ಜೈತ್ರ ಯಾತ್ರೆಯನ್ನು ಆರಂಭಿಸಿದ್ದರು. ಅವನು ಮನೆ ಬಿದ್ದೋಯ್ತು ಗಾಳಿಗೆ. ಅವ ಬಂದು ಕೂಗಿದ. ಅವನಿಗೆ ಮೊದಲೇ ನಾನು ಪ್ರತಿ ಗಳಿಗೆ ಅಡಿಕೆ ಮರ ಮತ್ತು ಮಾಡಲು ಇದೆಲ್ಲ ಫೋಟೋಗ್ರಾಮ್ ಉಂಟು. ಅವರಿಗೆ ಒಮ್ಮೆ ಆದರೂ ಒಟ್ಟಾಗಿದೆ. ನವೆಂಬರಲ್ಲಿ ಮತ್ತೆ ಬಂದು ಹೋಗಿದ, ಅಕ್ಟೋಬರ್ನಲ್ಲಿ ಗಾಳಿಗೆ ಹೋಯ್ತು ಹೇಳಿದ. ಮತ್ತೆ ಎಂತ ಮಾಡೋದು, ನನ್ನ ಮನಸ್ಸಿನಾಯಿತು. ಇನ್ನು ನಾನು ಒಂದು ನಾನು ನನ್ನ ಹೆಂಡತಿ ಕಾಜಿಗೆ ಹೋಗಬೇಕೆಂದು ಯೋಚನೆ ಮಾಡಿಕೊಂಡಿದ್ದೆವು. ಅದಕ್ಕೆ ಸ್ವಲ್ಪ ಹಣ ಸಂಗ್ರಹ ಮಾಡಿ ಇಟ್ಟಿದ್ದೆ.
ಇವಾಗ ಕೂಗುವಾಗ ನನ್ನ ಮನಸ್ಸಲ್ಲೇ ಇತ್ತು, ನಾನು ಕಾಶಿಗೆ ಹೋಗಿ ಅಂತ ಸಂಪಾದನೆಗೆ, ಅಲ್ಲಿ ಹೋಗಿ ಒಂದು ವಿಗ್ರಹವನ್ನು ನೋಡಿ ಕೈ ಮುಗಿದು ಬರ್ಬೋದು. ಇದು ಬೇಡ, ಬೇಕಾದರೆ ಇದು ಕಾಶಿ ವಿಶ್ವನಾಥ, ನಾವು ಮನೆ ಕಟ್ಟುವಲ್ಲಿ ಬರಲಿ, ಅದು ಬೇರೆ, ಅಲ್ಲಿ ಬಂದು ನೋಡಲಿ, ನಾವು ಹೋಗುವುದಿಲ್ಲ ಲೆಕ್ಕಾಗಿದೆ. ಅದೇ ವಯಸ್ಸೇ ಮಗನ ಹೊಟ್ಟೆ ಅಲ್ಲಿ ಮನೆ ಕಟ್ಟಿದವರಿಗೆ ಹೇಳಿದೆ, ಸಾಕಾಗೋದಿಲ್ಲ, ಅದು ಸಾಕಾಯಿತು, ಸ್ವಲ್ಪ ಸಾಲ ಮಾಡಿ ಮತ್ತೆ ನಾವು ಕೊಡ್ತೇನೆ ಹೇಳಿದೆ. ಹಾಗೆ ಮಾಡಿ 1ನೇ ಮನೆ ಹಾಗೆ ಬೆಳೀಲಿಕ್ಕೆ ಶುರುವಾಯಿತು. ಚಿಕ್ಕಂದಿನಿಂದಲೂ ಹಪಿಸುತ್ತಿದ್ದ ಕಾಶಿ ದರ್ಶನ ಕೈಗೂಡದ ದುಮ್ಮಾನ ಅವರಲ್ಲಿಲ್ಲ. 100 ಕಾಶಿ ಯಾತ್ರೆಗಿಂತಲೂ 3 ಮಂದಿಗೆ ಸೂರು ಕಲ್ಪಿಸುವುದು ಮೇಲು ಅನ್ನುವ ಅವರಲ್ಲಿ 1000 ಕಾಶಿ ಪಯಣ ಮುಗಿಸಿದ ಸಂತೃಪ್ತ ಭಾವ ಅರಳಿ ನಿಂತಿದೆ. ಕೊರಗು ಕಾರ್ಪಣ್ಯಗಳ ಸಂಕಟವರುಹಿ ಬರುವ ಮಂದಿಯನ್ನು ಸಾಂತ್ವನ ನುಡಿಯ ಸಿಂಚನಗೈದು ಮರಳಿಸುವ ರೀತಿ ಅವರಿಗೆ ಗೊತ್ತಿಲ್ಲ. ಬಂದಾತ ಭವನ ಪಡುತ್ತಿರುವವನೇ ಆದಲ್ಲಿ ಕೈಲಾದ ನೆರವು ನೀಡದೇ ಇರಲಾರರು. ಬದುಕೆಂಬ ಬಂಡಿ ಓಡಿಸಲಾರದೆ ಚಿಂತೆಯ ಗೂಡನ್ನು ಹೆಣೆಯುತ್ತಿದ್ದ 100 ಯುವತಿಯರೀಗ ಸಾಯಿರಾಮ್ ಭಟ್ಟರ ದಯೆಯಿಂದ ಬದುಕಿನ ಹೊಸ ಗೂಡನ್ನು ನೇಯತೊಡಗಿದ್ದಾರೆ. ಮಹಿಳೆಯರಿಗೆ ಹೊಲಿಗೆ ಸುರಕ್ಷಿತ ಅನ್ನುವ ಸ್ವಾಮಿ ಅನೇಕರಿಗೆ ಹೊಲಿಗೆ ಯಂತ್ರ ಕೊಡಿಸಿ ಬಾಳು ಹಸನಾಗಿಸಿದ್ದಾರೆ. ನಿರುದ್ಯೋಗಿ ಯುವಕರಿಗೆ ಸೋದ್ಯೋಗವೆಂಬ ನೆಲೆಯಲ್ಲಿ ಆಟೋ ರಿಕ್ಷಾ ಖರೀದಿಸಿ ನೀಡಿ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಆದರೆ ತಾನಿತ್ತ ರಿಕ್ಷಾವನ್ನು ಕೆಲವಾರು ಮಂದಿ ಮಾರಿ ಉಂಡಾಡಿ ಮುಗಿಸಿದ ಕಥೆಯರಿತು ರಿಕ್ಷಾ ಯೋಜನೆಯನ್ನು ಅಲ್ಪ ವ್ಯಸನದಿಂದಲೇ ಕೈಬಿಟ್ಟಿದ್ದಾರೆ. ಹಾಗಿದ್ದು 25 ವರ್ಷಗಳ ಹಿಂದೆ ಸೀತಂಗುಳಿಯ ಖಾದರ್ ಎಂಬವರಿಗೆ ಸ್ವಾಮಿ ನೀಡಿದ ರಿಕ್ಷಾವು ಇಂದಿಗೂ ಆ ವ್ಯಕ್ತಿಯು ನಿಧಿಯಂತೆ ಇರಿಸಿದ್ದಾರೆ. ಚಿಲ್ಲರೆ ರಿಪೇರಿಯೊಂದಿಗೆ ಅದೇ ಬಂಡಿ ಓಡಿಸಿ ಬಾಳನ್ನು ಹಸನಾಗಿಸಿದ್ದಾರೆ. ಖಾದರ್ ಈಗಲೂ ಯಾವ ಸಮಸ್ಯೆ ಕಾಡಿದರೂ ಸ್ವಾಮಿಯ ಉಪದೇಶಕ್ಕಾಗಿ ಈ ಮನೆ ಬಾಗಿಲಿಗೆ ಬರುತ್ತಾರೆ. ನಾವು ಹೋದ ದಿನವೂ ಖಾದರ್ ಅನಿರೀಕ್ಷಿತವಾಗಿ ಅಲ್ಲಿದ್ದರು. ಬಂಡಿ ಪುಟ್ಕಿ ಪಾಪ ನಾನೊಮ್ಮೆ ಅವರ ಮನೆಗೆ ಹೋಗಿದ್ದೆ, ಇವರ ತಂಗಿಗೆ ಸುಖ ಇಲ್ಲ ಹೇಳಿ ನೋಡ್ಲಿಕ್ಕೆ ಹೋಗಿದ್ದೇನೆ. ಹೋಗಿ ನೋಡುವಾಗ ಹತ್ತಿರದ ಮನೆಗಳಲ್ಲೆಲ್ಲ ತರತರದ ಲೈಟ್ಗಳೆಲ್ಲ ಕಾಣ್ತದೆ. ಮುಸ್ಲಿಂ ಏರಿಯಾ ಅಲ್ವಾ, ಇವರು ಒಂದು ಮನೆ ಮಾತ್ರ ಚಿಮಣಿ ದೀಪ, ಅದು ಕಾಣಿ ಮನೆಗೆ ಮುಚ್ಚಲಿಲ್ಲ. ಅದು ಕಾಣುವ ಬೇಸರ ಆಯಿತು. ಅವನ ತಂಗಿಗೆ ಬೇಕಾದ್ರೆ ನೋಡಿ ಸರಿ ಮಾಡಿ ಕೊಟ್ಟರು, ಕೂಡಲೇ ಸರಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೇನೋ ಮೈ ಮೇಲೆ ಒಂದು ಅದೆಲ್ಲ ಹೋಯ್ತು. ಮತ್ತೆ ಬರುವಾಗ ಮನೆಗೆ ಬಾಗಿ ಹೇಳಿ ಹೋದೆ, ನಾಳೆ ದಿವಸ ಬರುವಾಗ ಈ ರಿಕ್ಷಾ ಕೊಟ್ಟರು. ಅದು ಈಗಲೂ ರಿಕ್ಷಾವೇ ಉಂಟು. ಮಕ್ಕಳಿಬ್ಬರು ಕಲ್ಪನೆಯಲ್ಲಿದ್ದಾರೆ, ಆದರೂ ರಿಕ್ಷಾ ಓಡಿಸುವುದೇ. എന്നെ നോക്കിയതും എല്ലാം ഇയാളാണ്. ഏറ്റവും സ്നേഹിക്കുന്ന മനസ്സാണ് ഇയാൾ. എനിക്കെന്ത് ഉണ്ടെങ്കിലും ഞാൻ ഇയാളോട് ചോദിക്കാൻ ഞാൻ എടുക്കില്ല. വേടെ വേണമെങ്കിൽ എനിക്ക് പോവാങ്ങി ഇയാളെ ചോദിച്ചാൽ എനിക്ക് ഏടി പോകാം. ഞാൻ ചോദിക്കാൻ എന്ത് പരിപാടി ചെയ്യില്ല. ഇത്തോടെ എനിക്ക് എന്ത് ബുദ്ധിമുട്ടിയിട്ട് എല്ലാ കാര്യവും എനിക്ക് ചെയ്യാറുണ്ട്. ಒಂದು ದಿನ ಎತ್ತಲೋ ತೆರಳಿ ಆಟೋದಲ್ಲಿ ಮರಳುತ್ತಿದ್ದರು ಸ್ವಾಮಿ. ಸೂರ್ಯನು ಪಶ್ಚಿಮ ತೀರದತ್ತ ಇಳಿಯುತ್ತಲೇ ಇದ್ದಾನೆ. ಲಲನೆಯರು, ಕೈಕಾಲು ಬಲಿತಿಲ್ಲದ ಬಾಲಕರು 2 ನೀರ ತಂಬಿಗೆಗಳನ್ನು ಹೊತ್ತು ಸಾಗುತ್ತಿದ್ದಾರೆ. ಆಟೋ ನಿಲ್ಲಿಸಿ ಪ್ರಶ್ನಿಸಿದಾಗ ಅವರ ದುರಿತದ ಆಳ ಅರಿವಾಯಿತು. ಸಾಯಿರಾಮ್ ಭಟ್ ಹೇಳುತ್ತಾರೆ, ಆಗ ನನ್ನಲ್ಲಿದ್ದುದು 10,000 ರೂಪಾಯಿ ಮಾತ್ರ. ಮನೆಯಲ್ಲಿ ಮಗನಿದ್ದ. ಬಡಮಂದಿಯ ನೀರಿನ ತತ್ವಾರ ನೀಗಲು ಕೊಳವೆ ಬಾವಿ ತೋಡುವ ವಿಷಯ ಪ್ರಸ್ತಾಪಿಸಿದೆ. ಹೇಳಿದ ಮಾತ್ರಕ್ಕೆ ಮಗನು ದುಡ್ಡಿಗೆ ಬೆನ್ನೆಲುಬಾದ. ಮಾರನೇ ದಿನವೇ ಸೂರ್ಯನು ಪಡುವಣ ದಿಕ್ಕಿಗೆ ಇಳಿಯುವ ಮುನ್ನ ಅಲ್ಲಿ ಕೊಳವೆ ನೀರು ರೆಡಿ. ಆದರೆ ಸ್ವಾಮಿ ತೃಪ್ತರಲ್ಲ. ಒಂದೆಡೆ ತೋಡಿದ ಕೊಳವೆ ಬಾವಿಯಿಂದ ಪೂರ್ಣ ಪರಿಹಾರ ಸಾಧ್ಯವಿಲ್ಲ. ಆ ಜನರ ಮನೆ ಅಂಗಳಕ್ಕೆ ನೀರಿನ ತಂಪೆರಚಬೇಕು. ಕೈಯಲ್ಲಿ ದುಡ್ಡಿಲ್ಲ. ಬಳಿಯ ಬ್ಯಾಂಕನ್ನು ವಿಚಾರಿಸಲಾಗಿ ಹಸಿರು ನಿಶಾನೆ ತೋರಿಸಲಾಯಿತು. ಜೊತೆಗೆ ಬದಿಡ್ಕ ಪಂಚಾಯತಿನ ನೆರವನ್ನು ಕೋರಲಾಗಿ ನಿಧಿ ಮಂಜೂರಾಯಿತು. ಹಾಗೆ ಅನೇಕ ಮನೆಯಂಗಳಕ್ಕೆ ಕುಡಿಯುವ ನೀರು ಹರಿಯಿತು. ಕೊಡವೆತ್ತಿ ಗುಡ್ಡವೇರುತ್ತಿದ್ದ ಬಡಮಂದಿಗದು ಅನಿರೀಕ್ಷಿತ ಅನುಗ್ರಹವಾಯಿತು. ಒಟ್ಟು 11ರಷ್ಟು ಕುಡಿಯುವ ನೀರು ಯೋಜನೆಗಳು ಹಂತ ಹಂತವಾಗಿ ಕಾರ್ಯಗತವಾದವು.
ಇಡೀ ಗ್ರಾಮದ ಮುಖ್ಯ ಸಮಸ್ಯೆಯನ್ನು ಸಾಯಿರಾಮ್ ಭಟ್ಟರು ಸಲೀಸಾಗಿಯೇ ನೀಗಿದರು. ಬಿರು ಬೇಸಗೆಯಲ್ಲಿ ನಾಡು ಹೊತ್ತಿ ಉರಿಯುವಾಗ ಆ ಮಂದಿ ಸ್ಮರಿಸುತ್ತಾರೆ, ಧನ್ಯೋಸ್ಮಿ ಸ್ವಾಮಿ. ಮಾನವೀಯ ಸೇವೆಯೊಂದಿಗೆ ಭಟ್ಟರು ಪರಿಸರ ಪ್ರೇಮವನ್ನು ಮೈಗೂಡಿಸಿದ್ದಾರೆ. ಫಲಗಿಡ ನೆಟ್ಟು ಬೆಳೆಸುವುದನ್ನು ರೂಢಿಸಿದ್ದಾರೆ. ಅವರ 6 ಎಕರೆಯಲ್ಲಿ ಇಲ್ಲದ ಮರಗಿಡಗಳಿಲ್ಲ. 50ಕ್ಕೂ ಹೆಚ್ಚು ಮಾವು, ತೆಂಗು, ಕಂಗು, ಬೀಟಿ, ಗೇರು, ಸೇಬು, ಪೇರಳೆ, ಕಿತ್ತಳೆ, ಪಪ್ಪಾಯಿ ಹಸಿರು ಕ್ರಾಂತಿ ಸಾರುವಂತಿದೆ. ಸಕಲ ವಿಧ ಹೂ ಗಿಡಗಳು ಕಂಗೊಳಿಸುತ್ತಿವೆ. ಆ ಹಿತ್ತಿಲು ಸಾಯಿರಾಮ್ ಭಟ್ಟರ ಮನಸ್ಸಿನಂತೆ ಅರಳಿದೆ, ಕಂಪು ಬೀರಿದೆ. ಅನೇಕ ಮಾಮರ ನೆಟ್ಟು ಮಾವಿನ ರಸ ಹಿಂಡಿ ಮಕ್ಕಳ ದೇಹ ಪುಷ್ಟಿಗೊಳಿಸುವ ಸಾದಾ ಕುಟುಂಬ ಯಜಮಾನನಲ್ಲ ಅವರೆಂದು ಬೇರೆ ಹೇಳಬೇಕಾಗಿಲ್ಲ. ಅಲ್ಲಿ ಬೆಳೆಯುವ ಹಣ್ಣು ಕಾಯಿಗಳೆಲ್ಲವೂ ಅನ್ಯರ ಆಸ್ತಿ. ಬಂದವರಿಗೆ ಹಂಚುವುದರಲ್ಲೇ ಆ ಮನೆಯವರ ತೃಪ್ತಿ. ವರ್ಷಕ್ಕೊಮ್ಮೆ ಪರಿಸರದ ಹೆಸರಿನಲ್ಲಿ ದಿನವಾಚರಿಸುವವರು ಸಾಯಿರಾಮ್ ಭಟ್ಟರಿಂದ ಕಲಿಯುವುದು ಅನೇಕವಿದೆ. ಕಿಳಿಂಗಾರನ ಸಾಯಿ ನಿಲಯದಲ್ಲಿ ಬರುವ ಎಲ್ಲರಿಗೂ 2 ಸಸಿಗಳನ್ನು ನೀಡುತ್ತಾರವರು. ಮಾವು ಹಲಸನ್ನು ಮಾತ್ರ ಕೊಡುತ್ತಾರೆ. ಫಲ ಜೊತೆಗೆ ತಂಪಿನ ಸೊಂಪನ್ನೀಯುವ ವೃಕ್ಷವಾಗಿರಬೇಕೆಂಬ ದೃಢ ಸಂಕಲ್ಪವೇ ಇದಕ್ಕೆ ಕಾರಣ. ಗಿಡ ನೆಡುವ ಬಗೆಗೂ ಸ್ವಾಮಿ ಹೇಳಿಕೊಡುವ ರೀತಿ ಅದೊಂದು ನೀತಿಯೇ ಹೌದು. ಹಿತ್ತಿಲಿನ ಗಡಿಗೆ ತಾಗಿಕೊಂಡು ಸಸಿಯೂರಬೇಕು. ಹೆಮ್ಮರವಾಗಿ ಕಾಯಿ ಬಿಟ್ಟು ಹಣ್ಣಾಗಿ ಗಡಿಯ ಆಚೆಗೂ ಈಚೆಗೂ ಉದುರಬೇಕು. ಒಳಬಿದ್ದದ್ದು ನಿಮಗೆ, ಉಳಿದದ್ದು ಸಾರ್ವಜನಿಕರಿಗೆ. ಅದು ಸಾಯಿರಾಮ್ ಥಿಯರಿ. ಅನೇಕ ಸಹಸ್ರ ಮರಗಿಡ ವಿತರಿಸಿದ್ದಾರೆ. ನಾಡಿನ ನಾನಾ ಕಡೆ ಅವು ನೆರಳಾಗಿ ಜೀವ ಸಂಕುಲಕ್ಕೆ ರಕ್ಷಣೆಯಾಗಿವೆ. ಭಟ್ಟರ ವೃಕ್ಷ ನೆಡುವಿಕೆ ಅವಿಚ್ಛಿನ್ನವಾಗಿ ಸಾಗುತ್ತಿದೆ, ತಾನೊಮ್ಮೆಯೂ ಕಾಣಲಾರದ ನವ ಪೀಳಿಗೆಗಾಗಿ. ಮನೆ ಸನಿಹದಲ್ಲೇ ನೆಲೆಸಿರುವ ಸಾಯಿ ಮಂದಿರದಲ್ಲಿ ನುರಿತ ವೈದ್ಯರನ್ನು ಕರೆಸಿ ಪ್ರತಿ ಶನಿವಾರ ನಡೆಸುವ ಉಚಿತ ವೈದ್ಯಕೀಯ ಶಿಬಿರದ ಸದುಪಯೋಗವನ್ನು 100 ಮಂದಿ ಪಡೆದುಕೊಳ್ಳುತ್ತಾರೆ. ವೈದ್ಯ ಸೇವೆ, ಔಷಧಿ ಉಚಿತ. ಇದೇ ಮಂದಿರವು ಸಾಮೂಹಿಕ ವಿವಾಹವೆಂಬ ಮಹಾಮಂಗಲದ ಮಂಟಪವೂ ಆಗಿದೆ. ಆರ್ಥಿಕ ಬಲಹೀನ ಕುಟುಂಬಗಳ ಯುವತಿಯರ ವಿವಾಹಕ್ಕೆ ಮದುವೆ ಮಂಟಪ, ಆಭರಣ, ಉಡುಗೆ, ಉಪಚಾರ ಎಲ್ಲವೂ ಸ್ವಾಮಿ ವತಿಯಿಂದಲೇ. ಪುರೋಹಿತ ಕೃಷ್ಣ ಭಟ್, ಸುಬ್ಬಮ್ಮ ದಂಪತಿಯ 4 ಮಕ್ಕಳಲ್ಲಿ ಕಿರಿಯವರಾದ ಸಾಯಿರಾಮ್ ಭಟ್ ಆಧ್ಯಾತ್ಮಿಕ ಬದುಕನ್ನು ಸಾಗಿಸುತ್ತಿದ್ದಾರೆ. 13ನೇ ವಯಸ್ಸಿನಲ್ಲಿ ಆಂಜನೇಯನ ಆರಾಧನೆ ಆರಂಭಿಸಿ ದಶಕಗಳ ಏಕಾಗ್ರಚಿತ್ತ ಧ್ಯಾನದಿಂದ ಹನುಮಂತನ ಸಾಕ್ಷಾತ್ಕಾರ ಅವರಿಗಾಗಿತ್ತು. ಅವರೋರ್ವ ಅಪ್ಪಟ ಸಾಯಿ ಭಕ್ತ. ಕಾರುಣ್ಯ ಸೇವೆಯ ಮೇರು ಶಿಖರವಾಗಿರುವ ಬಾಬಾ ಎಂಬ ದೇವಮಾನವ. ಆಂಧ್ರದ ಪುಟಪರ್ತಿಯಲ್ಲಿರುವ ಸಾಯಿ ಸಾನ್ನಿಧ್ಯದ ಸಾಯುಜ್ಯಕ್ಕಾಗಿ ಸದಾ ಸಾಗುತ್ತಿದ್ದರು. ಸಾಯಿಬಾಬಾ ಮೇಲಿನ ಭಕ್ತಿಯ ಸಂಕೇತವೇ ಸಾಯಿರಾಮ್ ಭಟ್ ಎಂಬ ಅವರ ನಾಮ. ಕೆಲವೊಂದು ಮಾತು ಹೇಳ್ತಾರೆ, ಈ ದೇವರ ನಂಬಿಕೆಯಲ್ಲಿ ಹೇಳೋದು ಮೋಕ್ಷಾರ್ಥಂ ಕುರು. ಮೋಕ್ಷಕ್ಕೆ ಹೋಗಲಿಕ್ಕೆ ಕೈ ಮಾತ್ರ ದೇವರನ್ನು ಧ್ಯಾನಿಸಿದರೆ ಸಾಕು ಅಂತ ಹೇಳಿದ್ದಾರೆ. ಮೋಕ್ಷ ಬೇಡ ನಮಗೆ, ಸ್ವಾಮಿ ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಹೊರಟುಟ. ಈಗ ಇದ್ದ ಸಂಪತ್ತನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಜೀವ ಹೋಗ್ಲಿಕ್ಕೆ ಆಗುವಾಗ ಅವನಿಗೆ ತೋರುವುದೆಂಥದ್ದು, ಜಾಪೆಯಲ್ಲಿ ಮಲಗಿಕೊಂಡಿದ್ದವರಿಗೆ ತೋರುವುದು ಈ ಸಂಪತ್ತೆಲ್ಲ ಇದು ನಾಳೆ ಯಾರ್ಯಾರೋ ತಿಂದು ಹೋಗ್ಲಿಕ್ಕೆ ಇರೋದು. ನನ್ನ ಮಗನಿಗೆ ಎಷ್ಟು ಸಾಮರ್ಥ್ಯ ಇಲ್ಲ ಅಂತ ತೋರುದು, ಮಗ ಎಷ್ಟೇ ಸಾಮರ್ಥ್ಯ ಹೋದ ಅದು ತೋರುದು ಅಪ್ಪನಿಗೆ. ಹಾಗೆ ರೀತಿಯಲ್ಲಿ ಈ ಮನುಷ್ಯ ತ್ಯಾಗ ಜೀವನ ಎಲ್ಲ ಬಿಟ್ಟು ಕೊಡ್ಬೇಕಲ್ಲ, ಆದರೂ ಒಂದು ರೀತಿಯ ತ್ಯಾಗ ಜೀವನ ಅನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅವರ ನೆರೆ ಎಲ್ಲ ಒಳ್ಳೆಯದಾಗ್ತದೆ. ಆಸ್ಪಾಸಿನಲ್ಲಿ ಎಲ್ಲರನ್ನೂ ಒಳ್ಳೆಯ ಮಾಡಿಗೆ ಹಾಗೆ ಉಂಟು. ಅದೇ ರೀತಿಯ ಪ್ರತಿಯೊಬ್ಬರಾಗಿ ಮಾಡಿದರೆ ಅವು ಭಾರತದ ಮೊದಲಿನ ಗಾಂಧಿ ಹೇಳಿದ ಭಾರತವೇ ಆಗ್ತದೆ. ಒಂದು 25 ವರ್ಷ ಕಾಲೇಜ್ ಮಾಸ್ಟರ್ ಆಗಿದ್ದೆ. ಕೇರಳ ಕಳರಿ, ಕರ್ನಾಟಕ ಕಳರಿ ಎರಡೂ ಅಭ್ಯಾಸ ಮಾಡಿಕೊಂಡಿದ್ದೇನೆ. ಎರಡು, ಅದು ಕೇರಳ ಕಳರಿ ಬಯಟ್ಟು ಇರಲಿಲ್ಲ, ಏನೆಲ್ಲ ಉಂಟು ಅದನ್ನೆಲ್ಲ ಅಭ್ಯಾಸ ಮಾಡಿಕೊಂಡಿದ್ದೇನೆ. ನಮ್ಮ ಶಿಷ್ಯರಿಗೂ ಕಲಿಸಿದ್ದೇನೆ. ಸಾಯಿಬಾಬಾ ಮೇಲಿನ ಭಕ್ತಿಯ ಸಂಕೇತವೇ ಸಾಯಿರಾಮ್ ಭಟ್ ಎಂಬ ಅವರ ನಾಮ. ಬಾಬಾರ ಸೇವಾಹಾದಿಯಿಂದ ಪ್ರೇರೇಪಿತನಾಗಿದ್ದೇನೆ. ಆ ಸೇವಾ ಶಿಖರದ ಮುಂದೆ ತನ್ನದೇನೂ ಅಲ್ಲವೆನ್ನುವ ವಿನಯವು ಭಟ್ಟರ ದೊಡ್ಡತನಕ್ಕೊಂದು ಕೈಗನ್ನಡಿ. ಸಂಸಾರದಲ್ಲಿದ್ದುಕೊಂಡೇ ಸನ್ಯಾಸ ಸದೃಶ್ಯ ಸರಳ ಬದುಕು ಅವರದು. ಧರ್ಮಪತ್ನಿ ಶಾರದಮ್ಮ,
ಮಾನವೀಯತೆಯ ತುಂಬಿದ ಕೊಡ. ಪುತ್ರ KN ಕೃಷ್ಣ ಭಟ್ ಕೂಡ ದೀನರ ಕಣ್ಣೀರೊರೆಸುವ ತಂದೆಯ ಹಾದಿಯನ್ನೇ ನೆಚ್ಚಿಕೊಂಡು ನಿಷ್ಠೆಯಿಂದ ಮುಂದುವರಿಯುತ್ತಾರೆ. ಕೃಷ್ಣ ಭಟ್ಟರು ಸದ್ಯ ಬದ್ದೀಡ್ಕ ಗ್ರಾಮ ಪಂಚಾಯತಿನ ಜನಾನುರಾಗಿ ಅಧ್ಯಕ್ಷರು. ಕೃಷ್ಣ ಭಟ್ಟರ ಸಹಧರ್ಮಣಿ ಶೀಲಾ ಕೆ ಭಟ್ ಅವರು ಕೂಡ ಹಿಂದೆ ಪಂಚಾಯತ್ ಸದಸ್ಯೆಯಾಗಿ ಜನಸೇವೆ ಮಾಡಿದವರು. ಸಾಯಿರಾಮ್ ಭಟ್ಟರಿಗೆ ಶ್ಯಾಮಲಾ, ವಸಂತಿ ಎಂಬ 2 ಹೆಣ್ಮಕ್ಕಳು, 6 ಮಂದಿ ಮೊಮ್ಮಕ್ಕಳು. ಉತ್ತಮ ಉದ್ಯೋಗದಲ್ಲಿರುವ ಮೊಮ್ಮಕ್ಕಳೆಲ್ಲ ನಿಯಮಿತವಾಗಿ ಅಜ್ಜನಿಗೆ ಹಣ ಕಳುಹಿಸುತ್ತಾರೆ. ಅಜ್ಜನ ಕುಟುಂಬದ ಖರ್ಚಿಗಲ್ಲ, ಸಮಾಜ ಸೇವೆಗೆ ತಮ್ಮ ಪಾಲಿನ ಕೊಡುಗೆಯಾಗಿ. ಇಷ್ಟವರೆಗೂ ಜೀವನದಲ್ಲಿ ಯಾವುದೇ ಸ್ವಾರ್ಥ ದಾಖಲಿಲ್ಲ ನಮ್ಮ ಹತ್ರ. ಸ್ವಾರ್ಥ ಬಂದರೆ ಇದು ಯಾವುದೂ ನಡೀಲಿಕ್ಕಿಲ್ಲ. ನಾನು ಒಬ್ಬ ಅಲ್ಲ, ಮನೆಯಲ್ಲಿ ಯಾರಿಗಾರು ಒಬ್ಬನಿಗೆ ಸ್ವಾರ್ಥ ಬಂದರೂ ಕೂಡ ಮತ್ತೆ ನಡೆಯಲಿಲ್ಲ. ಎಲ್ಲರೂ ನಿಸ್ವಾರ್ಥಿಗಳಾದ ಕಾರಣ ಇಷ್ಟು ಚಂದಕ್ಕೆ ಹೋಗ್ತದೆ. ಉಳಿತಾಯ ನಾವೇನಿಲ್ಲ. ಕಿಶೆಯಲ್ಲಿದ್ದ ಹಣವನ್ನೆಲ್ಲ ಕೊಂಡೋಗಿ ದೇವಸ್ಥಾನದಲ್ಲಿ ಮೂರ್ತದಾನೋ ದೇವಸ್ಥಾನವೋ ಅಲ್ಲಿ ಎಲ್ಲ ಸುರಿಯುತ್ತೇವೆ. ಅದನ್ನು ಏನು ಮಾಡ್ತಾನೆ, ಕಳ್ಳ ರಾತ್ರಿ ಆಗೋದೆಲ್ಲ ಅಲ್ಲಿ ಮಾಡೋದೆ. ನಾವು ಹಣ ಉರಿಯದೇ ಇದ್ದರೆ ಕಳ್ಳ ಕದ್ದುಕೊಂಡು ಹೋಗಿರಲಿಲ್ಲ. ನಾವಲ್ಲಿ ಶೇಖರಣೆ ಮತ್ತೆ ಪೊಲೀಸ್ನವರು ಹಿಡಿಯುವುದಿಲ್ಲ, ಅವರಿಗೆ ಬೈಗಳು. ನಾವು ಹಿಡಿದ ಅಲ್ಲಿ ರಾಶಿ ಹಾಕಿದ್ದೆ. ಯಾಕೆ? ದೇವರಿಗೆ ಹಣ ಬೇಕು. ದೇವರ ಹಣ ಬೇಡ, ದೇವರಿಗೆ ಬೇಕಾದ್ರೂ ಭಕ್ತಿ, ಅದು ನಾವು ತಯಾರಿಲ್ಲ. ಅದು ನಾವಿಗಿರುವಂಥ ಇದನ್ನೆಲ್ಲ ಅಲ್ಲಿ ಕೊಂಡೇ ಹಾಕೋದು. ಅವಾಗೆಲ್ಲ ಸರಿಯಾಗಿ ನಡೆಸೋದು. ಏನು ಸರಿ ಆಗೋದಿಲ್ಲ. ಅದು ಇದ್ದಕ್ಕಿದ್ದಾಗೆ ಬಂದದ್ದು ನೋಡಿ. ಹಾಗೆ ಬಂದು ಶುರುವಾದ್ದು ಒಂದು ಲೆಕ್ಕದಲ್ಲಿ ಅವ ನಮಗೊಂದು ಪ್ರಚೋದನೆ ಕೊಟ್ಟಾಗ ಆಗಿದೆ. ಹೀಗೊಂದು ಮಾಡಬಹುದು ಹೇಳಿ ಪ್ರಚೋದನೆ ಕೊಟ್ಟಾಗಿದೆ. ಮತ್ತೆ ಈ ಕಾಶಿಗೆ ಹೋಗಬೇಕಾದ ಯೋಚನೆ ಬಿಟ್ಟೋಯ್ತು. ಯಾಕೆ? ನಾನು ಸರಿ ಅಲ್ಲಿ ಹೋಗಿ ಈ ಕೆಲವು ಕಾಲದ ಮೂರ್ತಿಗಳಿಗೆಲ್ಲ ನಾವು ತಮಾಷೆ ಮಾಡೋದಲ್ಲ, ಕೆಲವು ಮೂರ್ತಿಗಳಿಗೆಲ್ಲ ನಾವು ನಮಸ್ಕಾರ ಮಾಡ್ಬೋದು. ಹೋಗಿ 1 ದಿವಸ 2 ದಿವಸ ಅಲ್ಲಿ ಇದ್ದು ಆ 2 ದಿವಸ ಮನಶಾಂತಿ ಇರ್ಬೋದು. ಬರುವಾಗ ನಮಗೆ ಸಿಕ್ಕುವಂಥ ದುಃಖ ಸುಮಾರು ಕಾಯಿಯಿಂದ ಹೋಯ್ತು. ನಮ್ಮ ಮನೆಯಲ್ಲಿ ಏನಾಯ್ತು ಏನೋ, ಅದು ಕಾಯಿಯಿಂದ ಬರುವಾಗ ದುಃಖ. ಮತ್ತೆ ಯಾಕೆ ಅಲ್ಲಿಗೆ ಹೋಗಬೇಕು? ನಾನು ಏನಿಗೆ ಈಗಲೂ ತೋರುವುದೇ ಹೇಳಿ ಪ್ರತಿ ಮನೆ ಬಿಟ್ಟು ಓಡುವಾಗ ಅಲ್ಲಿ ವಿಶ್ವನಾಥ ಬರ್ತಾನೆ ನನ್ನ ವಿಶ್ವಾಸ. ಸಾಯಿರಾಮ್ ಭಟ್ಟರ ನಿಸ್ಪೃಹ ಸೇವೆಗೆ ದೇಶದ ಪ್ರಥಮ ಪ್ರಜೆಯಾಗಿದ್ದ ಸಾಕ್ಷಾತ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೇ ತಲೆ ತೂಗಿದ್ದರಂತೆ. ಆಂಗ್ಲ ಪತ್ರಿಕೆಯೊಂದರಲ್ಲಿ ಭಟ್ಟರ ಬಗ್ಗೆ ಓದಿದ್ದ ಅಂದಿನ ರಾಷ್ಟ್ರಪತಿ ಕಲಾಂ ಅವರು ಹೇಗೋ ಭಟ್ಟರ ದೂರವಾಣಿ ನಂಬರವನ್ನು ಸಂಪರ್ಕಿಸಿ ಕರೆ ಮಾಡಿ ಆಗಾಗ್ಗೆ ಭಟ್ಟರ ಜೊತೆ ಮಾತನಾಡುತ್ತಿದ್ದರು. ಭೇಟಿಗೆ ಬಯಸಿದ್ದರು ಕೂಡ. ಆದರೆ ನೇರ ಭೇಟಿ ಸಾಕಾರವಾಗಿರಲಿಲ್ಲ. ಅದೆಷ್ಟೋ ಜನ ಸಂಘಟನೆಗಳು, ಜನರು ಸಮಾಜ ಸೇವೆಯಲ್ಲಿ ತೊಡಗಿರುತ್ತಾರೆ. ಆದರೆ ಓರ್ವ ವ್ಯಕ್ತಿ ಸ್ವದುಡಿಮೆಯ ಸಂಪಾದನೆಯನ್ನೇ ಈ ರೀತಿಯಲ್ಲಿ ದೀನರಿಗೆ ದಾರಿ ಎರೆಯುತ್ತಿರುವುದು ಬೇರೆ ಇರಲಾರರು ಎಂಬುದು ಕಲಾಂ ಉವಾಚ. ಅದಮ್ಯ ಸಾಹಸಿಯಾದವರು ತಾಲೀಮು ಅಭ್ಯಸಿಸಿ ತಾಲೀಮು ಗುರುಗಳಾಗಿ ಸಹಸ್ರಾರು ಶಿಷ್ಯರನ್ನು ರೂಪಿಸಿದ್ದಾರೆ. ಶ್ರೇಷ್ಠ ಕಳರಿಪಯಟ್ ಹಾಗೂ ಸರ್ಕಸ್ ಅಭ್ಯಾಸಿಯಾಗಿಯೂ ಪಳಗಿದ್ದರು. ಸಾಯಿರಾಮ್ ಗೋಪಾಲ ಕೃಷ್ಣ ಭಟ್ ತಲೆಮಾರುಗಳು ಕಲಿಯಬೇಕಾದ ಬದುಕಿನ ಪಾಠವದು. ಇದರಿಂದಲೇ ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಪಠ್ಯಕ್ರಮದಲ್ಲಿ ಸಾಯಿರಾಮ್ ಭಟ್ಟರ ಬದುಕು ಕಲಿಕೆ ವಿಷಯವಾಗಿದೆ. ಆತ್ಮೀಯರೇ, ಸಮುದ್ರವನ್ನು ಅಳೆಯುವುದು ಅಸಾಧ್ಯ, ಆಳ ನೋಡಲು ಆಗುತ್ತಿಲ್ಲ. ಸಾಯಿರಾಮ್ ಭಟ್ಟರೆಂಬ ಮಹಾಸಾಗರದ ದಡದ ಮೇಲಿನ ಕಪ್ಪೆ ಚಿಪ್ಪು, ಬೆಳಚು ಕಲ್ಲುಗಳನ್ನು ಆಯ್ದು ತೋರಿಸುವಂತಹ ಪುಟ್ಟ ಪ್ರಯತ್ನವನ್ನ ಮಾಡಿರುವೆವು. ಮಹಾಸಾಗರದಲ್ಲಿರುವ ರತ್ನಗಳಿಂದ ಬಾಕಿ ಇರಬಹುದು. ವೀಕ್ಷಕರೇ, ಇದು ಈ ಹೊತ್ತಿನ ಅನಾವರಣ. ಮುಂದಿನ ವಾರ ಮತ್ತೋರ್ವ ಸಾಧಕನ ಚಿತ್ರಣದೊಂದಿಗೆ ಭೇಟಿಯಾಗೋಣ. ನಾನು ರವಿ ನಾಯ್ಕಪ್ಪು. ವಂದನೆಗಳು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ.
ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. வாவர பொன்னொஞ்சி என்ன பரிட்டே ஆளு ஓர